ಬಲರೆ ಮೆರೆವೆ ಸುಖದಿ ಈ ದರೆಯೋಳ್ ಬಲರೆ ಬಹು ಸಾಹಸದಿಂದಲ್ ಬಲರೆ ಮೆರೆವೆ ಸುಖದಿ ಭೀಷ್ಮ ದ್ರೋಣ ರವಿಸುತ್ತ ಕಾರಣ ಭೀಷ್ಮ ದ್ರೋಣ ರವಿಸುತ್ತ ಕಾರಣ ಶಕುನಿ ದುಶಾಸನ ಬೆಂಬಲ ಎನಗಿದೆ ಸಾರಿ ಭುಜಬಲ ಪರಾಕ್ರಮ ತೋರಿ ಹಠ ಮಾಡಿ ದುರುಳರ ಶಿರವನ ಪರದಲ್ಲಿ ಸಿಗಿಯುತ್ತ ಬಲರೆ ಮೆರೆವೆ ಸುಖದಿ ಈ ದರೆಯೋಳ್ ಬಲರೆ ಬಹು ಸಾಹಸದಿಂದಲೇ ಅಗ್ರಜ ನಿನ್ ಚಡ್ಡಿ ಎಷ್ಟು ಗಜ ಉಪಾಧ್ಯಕ್ಷ ಏನ್ ಅಧ್ಯಕ್ಷರೇ ಹೊಲದಲ್ಲಿ ಕೆಲಸ ಮಾಡೋದ್ ಬಿಟ್ಟು ಇದೇನು ಗಜ ಪಜ ಅಂತ ಏನೇನೋ ಡೈಲಾಗ್ ಹೇಳ್ತಿದ್ದೀರಾ ಏನ್ ಅಧ್ಯಕ್ಷರೇ ನೋಡ ಉಪಾಧ್ಯಕ್ಷ ನಾನು ನಮ್ಮ ತಾಸಿನ ಕಾಲದ್ರು ನಾಟಕ ಆಡ್ಕೊಂಡ್ ಬಂದನು ಇವತ್ತು ನಾಟಕ ಆಡ್ತೀನಿ ನಾಳಿಗೂ ನಾಟಕ ಆಡ್ತೀನಿ ಮುಂದೇನು ನಾಟಕ ಆಡ್ತೀನಿ ಅಯ್ಯೋ ಅಲ್ಲ ಅಧ್ಯಕ್ಷರೇ ನೀವು ನಾಟಕ ಆಡೋದಕ್ಕೂ ಇವತ್ತೀಗ ಇಲ್ಲಿ ಡೈಲಾಗ್ ಹೇಳ್ತಾ ಇರೋದಕ್ಕೂ ಏನ್ ಸಂಬಂಧ ಅಂತ ನೋಡು ಉಪಾಧ್ಯಕ್ಷ ಏನ್ ಅಧ್ಯಕ್ಷರೇ ಉಪಾಧ್ಯಕ್ಷ ಅಲ್ಲಿ ನಮ್ ಡೈರೆಕ್ಟರ್ ಮಾವಿನಕಾಯಿನ ಉಪ್ಪಲ್ಲಿ ಹಚ್ಕೊಂಡು ಚಪ್ಪಿಸ್ಕೊಂಡು ತಿಂತಾ ಇದ್ರೆ ಅಧ್ಯಕ್ಷರೇ ಅದು ನೋಡ್ಬೇಡಿ ಡೈಲಾಗ್ ಕೇಳಿ ಫಸ್ಟ್ ಹೇಳಿ ಅಧ್ಯಕ್ಷರೇ ಇವಾಗ ನೋಡಿ ಬರ್ತೀನಿ ಮ್ಯಾಟ್ರಿಗೆ ಬನ್ನಿ ನಾನ್ ಯಾಕೆ ನಾಟಕ ಆಡ್ತಾ ಇದ್ದೀನಿ ಅಂದ್ರೆ ನಮ್ಮ ಅಪ್ಪನು ನಾಟಕ ಆಡಿದ್ರು ಅಯ್ಯೋ ಅಧ್ಯಕ್ಷರೇ ಎಷ್ಟ್ ಸಲ ಹೇಳ್ತಿದ್ದೀರಾ ಮುಂದೆ ಹೇಳಿ ಅಧ್ಯಕ್ಷರೇ ಅದಕ್ಕೆ ಬರ್ತೀನಿ ಮಾರ್ನ ಆಯ್ತು ಅಧ್ಯಕ್ಷ ಈ ನಾಟಕ ಆಡಿ ನಾನು ದೊಡ್ಡ ಆಕ್ಟರ್ ಆಗ್ಬೇಕು ನಾಳೆ KGF ಚಾಪ್ಟರ್ ಆಡಿಷನ್ ನಡೀತಾ ಇದೆ ಅಧ್ಯಕ್ಷರೇ ನೀವು ಆಕ್ಟರ್ ಆಗ್ತಿದ್ದೀರಾ ಅಧ್ಯಕ್ಷರೇ ಯಾಕೆ ಅಧ್ಯಕ್ಷ ಇಂಥ ಕಾಲದಲ್ಲಿ ಅಲ್ಲ ಅಧ್ಯಕ್ಷರೇ ಊರು ಹೋಗು ಅಂತಿದೆ ಕಾಡು ಬಾ ಅಂತಿದೆ ಇಂಥ ಟೈಮ್ ನಲ್ಲಿ ನಿಮ್ಗೆ ಆಕ್ಟರ್ ಯಾಕೆ ಆಗ್ಬೇಕು ಅಂತ ಕಟ್ಟಪ್ಪನಿಗೆ ಎಷ್ಟ ವಯಸ್ಸು ಒಂದು 65ರಿಂದ 70 ಇರ್ಬೇಕೇನೋ 98 ಕಣ 98 ಇವತ್ತು 28 ಹುಡುಗನಿಗೆ ಸ್ಟಾರ್ ಬಂದಂಗೆ ಸ್ಟಾರ್ ಬಂದದೆ ಇನ್ನು ನನಗೆ ಬರಲ್ವಾ ಆಯ್ತು ಅಧ್ಯಕ್ಷರೇ ಈಗ ಏನ್ ಮಾಡ್ಬೇಕು ಅಂತಿದ್ದೀರಾ ಬಿಡಿಸಿ ಹೇಳಿ ಅಧ್ಯಕ್ಷರೇ ನೋಡಪ್ಪ ಅಧ್ಯಕ್ಷ ನಾನು ದೊಡ್ಡ ಹೆಸರು ಮಾಡ್ಬೇಕು ದೊಡ್ಡ ಹೆಸರು ಅಂದ್ರೆ ಉದ್ದೇಶ ಅಧ್ಯಕ್ಷ ಅಲ್ಲ ಕಣಲೆ ಯಾವ ರೀತಿ ಬೆಳಿಬೇಕು ಅನ್ಕೊಂಡಿದ್ದೀನಿ ಗೊತ್ತೇನೋ ಯಾವ ರೀತಿ ಅಧ್ಯಕ್ಷರೇ ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ಪನ ಹೆಸರು ಗೊತ್ತಾ ಅಲ್ಲ ಅಧ್ಯಕ್ಷರೇ ಅವ್ರ ಅಪ್ಪನ ಹೆಸರು ಈಗ ಯಾಕೆ ಅಧ್ಯಕ್ಷರೇ ಹೇಳ ಅಷ್ಟು ಕೇಳಲೆ ಗೊತ್ತಾ ಗೊತ್ತಿಲ್ಲ ಅಧ್ಯಕ್ಷರೇ ವಿಷ್ಣುವರ್ಧನ್ ಅವರ ಅಪ್ಪನ ಹೆಸರು ಗೊತ್ತಾ ಗೊತ್ತಿಲ್ಲ ಅಧ್ಯಕ್ಷರೇ ಅಂಬರೀಶ್ ಅವರ ಅಪ್ಪನ ಹೆಸರು ಗೊತ್ತಾ ಗೊತ್ತಿಲ್ಲ ಅಧ್ಯಕ್ಷರೇ ಹಂಗೆ ನಾಳೆ ನಮ್ಮ ಅಪ್ಪನ ಹೆಸರು ಗೊತ್ತಾಗದಂಗೆ ಬೆಳಿತೀನಿ ನಾನು